ಮಂಗಳೂರು ಸಂತ ಅಲೋಷಿಯಸ್ ಪ್ರೌಢಶಾಲೆ ಕೊಡಿಯಾಲ್ಬೈಲ್ ಇವರ ಸಹಯೋಗದಲ್ಲಿ 14ರ ಮತ್ತು 17ರ ವಯೋಮಿತಿಯ ಬಾಲಕ ಮತ್ತು ಬಾಲಕಿಯರ ಮೈಸೂರು ವಿಭಾಗೀಯ ಮಟ್ಟದ ಬಾಸ್ಕೆಟ್ಬಾಲ್ ಪಂದ್ಯಾವಳಿಯು ಅಕ್ಟೋಬರ್ 9 ರಿಂದ 11ರವರೆಗೆ ನಡೆಯಲಿದೆ ಎಂದು ವಂದನೀಯ ಫಾದರ್ ಜೆರಾಲ್ಡ್ ಫುಟಾರ್ಡೋ ತಿಳಿಸಿದರು. ಸಂತ ಅಲೋಷಿಯಸ್ ಕಾಲೇಜಿನ ಆವರಣದಲ್ಲಿ ಮುಖ್ಯೋಪಾಧ್ಯಾಯರಾದ ವಂದನೀಯ ಫಾದರ್ ಜೆರಾಲ್ಡ್ ಫುಟಾರ್ಡೋ ಅವರು ಮಾತನಾಡಿ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸಾರ್ವಜನಿಕ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಯವರ ಕಚೇರಿ ಹಾಗೂ ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಮಂಗಳೂರು ಉತ್ತರ ವಲಯದ ಸಹಭಾಗಿತ್ವದಲ್ಲಿ ಜರುಗುತ್ತಿರುವ ಈ ಪಂದ್ಯಾವಳಿಯಲ್ಲಿ ಸುಮಾರು 35 ಶಾಲೆಗಳ 400ರಷ್ಟು ಕ್ರೀಡಾಪಟುಗಳು ಭಾಗವಹಿಸಲಿದ್ದು, ಅವರ ತಂಡದ ಕೋಚ್, ಮ್ಯಾನೇಜರ್ ಮತ್ತು ಇತರ ಸಂಬಂಧಿತ ಅಧಿಕಾರಿಗಳು ಸೇರಿದಂತೆ 1,000ರಷ್ಟು ಜನ ರಾಜ್ಯದ ವಿವಿಧೆಡೆಯಿಂದ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಈ ಸ್ಪರ್ಧೆಯಲ್ಲಿ ಮೈಸೂರು ವಿಭಾಗ ಮಟ್ಟದ 8 ಜಿಲ್ಲೆಗಳನ್ನು ಒಳಗೊಂಡ 14 ಮತ್ತು 17 ವರ್ಷದ ವಯೋಮಿತಿಯ ಬಾಲಕ ಬಾಲಕಿಯರು ಪಾಲ್ಗೊಳ್ಳಲಿದ್ದಾರೆ. ಸಂತ ಅಲೋಷಿಯಸ್ ಗೋನ್ಸಾಗದ ಕ್ರೀಡಾಂಗಣದಲ್ಲಿ ಈ ಪಂದ್ಯಾಟ ನಡೆಯಲಿದೆ. ಸಚಿವ ಯುಟಿ ಖಾದರ್ ಅವರು ಮತ್ತು ಇತರ ಅತಿಥಿಗಳ ಸಮಕ್ಷಮದಲ್ಲಿ ಪಂದ್ಯಾವಳಿಯನ್ನ ಉದ್ಘಾಟಿಸಲಾಗುವುದೆಂದು ಮಾಹಿತಿ ನೀಡಿದರು. ನಾವು 9ನೇ ತಾರೀಕಿನಿಂದ 11ನೇ ತಾರೀಕಿಗೆ ನಡೆಸ್ತಾ ಇದ್ದೇವೆ. 9ನೇ ತಾರೀಕಿಗೆ ಉದ್ಘಾಟನೆ ನಡೆಯುವುದು, ಸುಮಾರು 6 ಗಂಟೆಗೆ ಉದ್ಘಾಟನೆ ನಡೆಯುತ್ತದೆ. ಅದೇ ರೀತಿ 10ನೇ ತಾರೀಕಿಗೆ ಪಂದ್ಯಾಟಗಳು ನಡೆಯುವುದು, ರಾತ್ರಿ ಹೊತ್ತಿಗೆ ಫ್ಲಡ್ ಲೈಟ್ ಮ್ಯಾಚ್ಗಳು ನಡೀತಾರೆ. ಮತ್ತು 11ನೇ ತಾರೀಕಿಗೆ ಫೈನಲ್ಸ್ ಮ್ಯಾಚ್ಗಳು ನಡೆಯುವುದು. ಮತ್ತು ಸುಮಾರು 4 ಗಂಟೆ ಹೊತ್ತಿಗೆ ಸಾಯಂಕಾಲ ಸಮಾರಂಭ 11ನೇ ತಾರೀಕಿಗೆ ನಡೀತದೆ. ಈ ಒಂದು ಜವಾಬ್ದಾರಿ ನಮಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯವರು ಕೊಟ್ಟಿದ್ದಾರೆ. ಇದನ್ನು ನಾವು ನೆರವೇರಿಸಿಕೊಂಡು ಹೋಗ್ತಾ ಇದ್ದೀವಿ. ಮೈಸೂರು ವಿಭಾಗದಲ್ಲಿ 8 ಜಿಲ್ಲೆಗಳಿವೆ. ಆ ಜಿಲ್ಲೆಯ ಬಾಸ್ಕೆಟ್ಬಾಲ್ ಸ್ಪರ್ಧಾಳುಗಳು ಇಲ್ಲಿ ಬರ್ತಾ ಇದ್ದಾರೆ. 8 ಜಿಲ್ಲೆಗಳಿಂದ ಅವರಿಗೆ ವಸತಿ ವ್ಯವಸ್ಥೆ, ಊಟದ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ. ಅದೇ ರೀತಿ ಒಳ್ಳೆಯ ಆಕರ್ಷಕ ಬಹುಮಾನಗಳನ್ನು ನಾವು ಕೊಡ್ತಾ ಇದ್ದೇವೆ. ನಮ್ಮ ಶಾಲೆಯ ಮಕ್ಕಳು, ಶಾಲಾ ಶಿಕ್ಷಕರು ಮತ್ತು ಶಿಕ್ಷಕ ರಕ್ಷಣಾ ಸಂಘ PTA ಅಂತ ಹೇಳ್ತೇವೆ, ಅವರ ಇದೇ ವೇಳೆ ಪಂದ್ಯಾವಳಿಗಾಗಿಯೇ ವಿಶೇಷ ಲಾಂಛನವನ್ನು ತಯಾರಿಸಲಾಗಿದ್ದು, ಲಾಂಛನದ ಬಿಡುಗಡೆ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭ ಸಂತ ಅಲೋಷಿಯಸ್ ಪ್ರೌಢಶಾಲೆಯ ಉಪಮುಖ್ಯೋಪಾಧ್ಯಾಯರಾದ ಗೋಪಾಲಕೃಷ್ಣ ಎಸ್, ದೈಹಿಕ ಶಿಕ್ಷಣ ಶಿಕ್ಷಕರಾದ ನೋಯಲ್ ಮಿನೇಜಸ್, ಸಂತ ಅಲೋಷಿಯಸ್ ಪ್ರೌಢಶಾಲೆಯ ಶಿಕ್ಷಕ ರಕ್ಷಕ ಸಂಘದ ಉಪಾಧ್ಯಕ್ಷರಾದ ಮಹೇಶ್ ಆರ್ ನಾಯಕ್ ಮತ್ತಿತರರು ಉಪಸ್ಥಿತರಿದ್ದರು. ಶರಸಾಲಿಯನ್ V4 News 24/7 ಮಂಗಳೂರು.